ಶಾಸ್ತ್ರ ಶ್ರೀ ಭೂತಾನಾಥೇಶ್ವರ ದೇವಸ್ಥಾನ ಹಾಗೂ ನಮ್ಮ ಟಿವಿಯ ಜಂಟಿ ಸಹಯೋಗದಲ್ಲಿ ಮೂಡಿ ಬರುತ್ತಿರುವಂತಹ ನಮ್ಮ ಸೂಪರ್ ಸಿಂಗರ್ ಬಲೆ ಪದಪಲ್ಲೆ ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ಈ ಕಾರ್ಯಕ್ರಮಕ್ಕೆ ಬಹಳ ದೊಡ್ಡ ಸಹಕಾರವನ್ನ ನೀಡ್ತಾ ಇರುವವರು KN ಪ್ರಾಪರ್ಟೀಸ್. ಹಾಗಾಗಿ ಇದರ ಶಿರೋನಾಮೆಯ ಒಂದು ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ KN ಪ್ರಾಪರ್ಟೀಸ್. ನಮ್ಮ ಸೂಪರ್ ಸಿಂಗರ್ KN ಪ್ರಾಪರ್ಟೀಸ್ ರವರ ನೂತನ ಯೋಜನೆ ಉಡುಪಿ ನಗರ ಚಂದ್ರಮೌಳೀಶ್ವರ, ಅದೇ ರೀತಿ ಅನಂತೇಶ್ವರನ ಜೊತೆಗೆ ಪೊಡವಿಗೊಡೆಯ ಶ್ರೀಕೃಷ್ಣನ ನೆಲೆವೀಡು ಉಡುಪಿಯ ಕಲ್ಸಂಕದಲ್ಲಿ ಆಶಿಯಾನ ಎನ್ನುವಂತಹ ನೂತನ ಯೋಜನೆ ಈಗಾಗಲೇ ಶುಭಾರಂಭಗೊಂಡಿದೆ. ಅದರ ಸದುಪಯೋಗನ ಪಡೆದುಕೊಳ್ಳಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡುತ್ತೆ. ಈ ಕಾರ್ಯಕ್ರಮಕ್ಕೆ ಒಂದು ರೀತಿಯ ಬಲವನ್ನ ವರ್ಧನೆ ಮಾಡಿದ್ದಾರೆ ನಮ್ಮ ಮಲೈಕರ್ ಅವರು. ಅದೇ ರೀತಿ ಜೊತೆ ಸಹಕಾರವನ್ನ ನೀಡ್ತಾ ಇದ್ದಾರೆ ಸಿಟಾಡೆಲ್ ಡೆವಲಪರ್ಸ್ ಹಾಗೂ ಬಿಲ್ಡರ್ಸ್ ಅವರ ಜೊತೆಯಲ್ಲಿ ಮಾತಾ ಬಿಲ್ಡರ್ಸ್ ಅಂಡ್ ಡೆವಲಪರ್ಸ್ ಅವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ತಮ್ಮನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದೀಗ ನಮ್ಮ ಸೂಪರ್ ಸಿಂಗರ್ ಕಾರ್ಯಕ್ರಮದಲ್ಲಿ ಇತ್ತ ಬರುಂದುಲೆರೆ ಕಾರ್ಲದ ಪೊಣ್ಣು ದೀಕ್ಷಾ ಶೆಟ್ಟಿ. ಎರಡು 2008ರಲ್ಲಿ ತೆರೆಕಂಡ ಮೆರವಣಿಗೆ ಚಿತ್ರ ಪ್ರಜ್ವಲ್ ದೇವರಾಜ್ ಹಾಗೂ ಐಂದ್ರಿತರೆ ಅಭಿನಯಿಸಿರುವಂತಹ ಚಿತ್ರ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನವನ್ನು ಮಾಡಿರೋರು ನಮ್ಮ ಗುರುಗಳು ವಿ ಮನೋಹರ್ ಅವರು. ಈ ಪತಂಗ ಎಷ್ಟು ಎತ್ತರ ಹಾರಿದೆ, ನಮ್ಮ ತೀರ್ಪುಗಾರರ ಹೃದಯ ಮಧುವನ್ನು ಎಷ್ಟು ಹೀರಿದೆ ಅನ್ನುವಂಥ ಪ್ರಶ್ನೆಯನ್ನು ಕೇಳುವಂಥ ಸಮಯ. ಕಜಿಟನ್ ಯಾನೆ ಕೆಟ್ಟು ಸರ್, ಯೋರ್ ವಾಯ್ಸ್ ಇಸ್ ವೆರಿ ಶಾರ್ಪ್. ಲೈಕ್ ಶಾರ್ಪ್ ಅಂದರೆ ಅಪಶ್ರುತಿ ಅಲ್ಲ ನಾನು ಹೇಳ್ತಾ ಇರೋದು. ಫ್ರೀಕ್ವೆನ್ಸಿನಲ್ಲಿ ಇಟ್ಸ್ ಅ ಶಾರ್ಪ್ ಫ್ರೀಕ್ವೆನ್ಸಿ ಲೈಕ್ ಅ ವಯಲಿನ್ ಟೋನ್. ಯೋರ್ ವಾಯ್ಸ್ ಇಸ್ ಅ ವಯಲಿನ್ ಟೋನ್, ಶೆಹನಾಯಿ ಟೋನ್. ಕೇಳಿದ್ರಲ್ಲ? ಕೇಳಿದ್ದೇನೆ ಸರ್. ಈಗ ಹೈಯೆಸ್ಟ್ ನೋಟ್ಸ್ಗಳನ್ನು ಹಿಟ್ ಮಾಡುವಾಗ ತುಂಬ ಶಾರ್ಪ್ ಆಗಿ ಕೇಳುತ್ತದು. ಅದು ಅವಶ್ಯಕತೆ ಇರಲ್ಲ, ಎಸ್ಪೆಷಲಿ ಇನ್ ಚರಣಂ. ಫಸ್ಟ್ ಲೈನ್, ಸೆಕೆಂಡ್ ಲೈನ್ ತರರ ಡರರ ಅಂತ ಏನೋ ಬರುತ್ತಲ್ಲ ಅಲ್ಲಿ. ಎಸ್ ನೋಡಿ, ಈಗ ಆ ಜಾಗದಲ್ಲಿ ಸ್ವಲ್ಪ ನೀವು ನೋಡ್ಕೊಳ್ಬೇಕಾಗತ್ತೆ ಹಾಡುವಾಗ. ಯಾಕಂದರೆ ವೆರಿ ಶಾರ್ಪ್ ಟೋನ್ ಆಗಿರೋದ್ರಿಂದ ಮೇ ಬಿ ಅದು ಅಷ್ಟೊಂದು ಖುಷಿ ಕೊಡಲ್ಲ. ಇದರಲ್ಲಿ ಆ ರೀತಿ ಆಗಿದೆ. ಎಸ್, ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ದೀಕ್ಷಾ, ಅಲ್ಲೇ ಸರ್. ಆ್ಯಕ್ಚುಲಿ ಶ್ರುತಿ ಪೂರ ನೀನು ಟೈಟ್ ಉಂಡು ಜಾಸ್ತಿ ಪಿದೇ ಪೋಪುಜಿ ಇದ್ನಟ ದಟ್ ಕನ್ಸಿಸ್ಟೆನ್ಸಿ ತುನಾಗ ಒಟ್ ಆ ಒಂಜಿ ಕಟ್ಟಿಂಗ್ ದ ಎಡ್ಜ್ ಬಂದ್ಬೇರೆ ಪಂಡಿ ಪೆಟ್ಟಿಗೆ ಅವರ ಖುಷಿ ಆಗ್ಬೇಕು ನಮ್ಮ ಮಾತಾಡಿಗೆಲ್ಲ ಅವ ಒಂದಿಜ ಈಗ ರೀಸನ್ಸ್ ಉಪ್ಪುಂಡು. ಫಾರ್ ಎಕ್ಸಾಂಪಲ್ ಇವನ್ ಟೆಂಪೋ ಹಾಡುವೆ ಹೌದಾ, ದುಂಬುದಾದ ಲೈನ್. ಹಾಡಿ ಹಗಲಲ್ಲಿ ತಾರೆ ಕಂಡಿವೆ, ಕಣ್ಣ ಮಿಡುಕಿಸಿ ನನ್ನ ಬಾರೆ ಅಂದಿವೆ, ಬಣ್ಣ ಬಣ್ಣದ ಮೀನು ಓಡಿ ಬಂದಿವೆ, ನೀರಿನಲ್ಲಿಯ ನನ್ನ ಬಿಂಬ ನೋಡಿವೆ, ಹಕ್ಕಿಯಂತೆ ರೆಕ್ಕೆ ಮೂಡಿದೆ ಹುಚ್ಚು ಹಿಡಿಸಿದೆ ಯಾವೀಗ, ಭೂಮಿ ಬಣ್ಣದ ಬುಗುರಿಯಾಗಿದೆ ನನ್ನ ಕೈಯಲ್ಲಿ ನೋಡೀಗ, ಎಲ್ಲ
ಸೆರೆಗಳು ಮೆಲ್ಲ ಸರಿದಿವೆ ಖುಷಿಯ ತೆರೆಗಳು ನೂರಾಗಿ ಈಗ ನನ್ನನ್ನು ಯಾರು ತಡೆವರು ನಾನು ಕೂಗಲು ಜೋರಾಗಿ ಕುರುಬಲ್ಲೆ ಓಲಾಡುತ್ತಾ ಹಾಡುವೆ ಆಲ್ ದ ಟೈಮ್ ಹಾಡುವೆ ಅವು ಆ್ಯಕ್ಚುಲಿ ಹಾಡುವೆ ಐಕಲ ಹಾಡುವೆ ಒಂದಕ್ಕೆ ಪನ್ಪಿನ ಡಿಫ್ರೆನ್ಸ್ ఒక ಟೆಂಪೋಡ್ ಬರಂದಚ್ಚಿ ಎವ್ರಿ ಟೈಮ್ ಇಟ್ ಯುವರ್ ಅರ್ಲಿ ಮೇನ್ ಪ್ರಾಬ್ಲಮ್ ಎನ್ನಲ್ಲಿ ಎಕ್ಕೋಡು ಗುರು ಪದ್ಯ ಪಲ್ಲವಿ ಇಂಚ ಬನ್ನಿ ಪತಂಗವಾಗಿ ನಹಾರ ಬಲ್ಲೆ ತರಂಗವಾಗಿ ನಾತೇಲ ಬಲ್ಲೆ ಗೀ ಗೀ ನಹಾಡ ಬಲ್ಲೆ ಬಲ್ಲೆ ಅವು ಸಸ್ಟೇನ್ ಜಾಸ್ತಿ ಕೊರಿಬೆಟ್ಟಿಗೆ ಹಾಡ ಬಲ್ಲೆ ಗುರು ಒಂದು ಪನ್ಪಿನದ ವಿಚ್ ಗೋಸ್ ಅಲಾಂಗ್ ವಿತ್ ದ ರಿದಮ್ ಅವು ಕಟ್ ಆಪುಂಡು ಯು ಡೋಂಟ್ ಫೀಲ್ ದಟ್ ಎಂಜಾಯ್ಮೆಂಟ್ ಆಫ್ ದ ಸಾಂಗ್ ಮಿಸ್ ಆಪುಂಡು ಸೊ ಒರಿಜಿನಲ್ ಸಾಂಗ್ ಏನ್ಲೆ ಇಟ್ಸ್ ಗಾಟ್ ದಟ್ ಗ್ರೂ ಇತ್ತ ಟೆಕ್ನಿಕಲಿ ಬಂದ್ಕೊಂಡ ಶ್ರುತಿರ್ನ ಪಕ್ಕ ಉಂಡು ಓಕೆ ಸರ್ ನನ್ನ ದಾದಾಪಣ್ಣಗೆ ಅಜಪುನ ಇಟ್ಟಾದ್ರ ದಾದಾಪಣ್ಣು ಒಂಚೂರು ಟೈಟ್ ಹಾಕೊಂಡು ಸರ್ ಒಂದು ದಿಸ್ ವಿಲ್ ಆಲ್ ಕೌಂಟ್ ಇತ್ತೆ ಮಾತಾಡಲ್ಲ ಶ್ರುತಿ ಐ ಥಿಂಕ್ ಮಾತಾಡ್ದಲ್ಲ ಸಾಧಾರಣ ಟೈಟ್ ಉಂಡು ಓಕೆ ಸರ್ ಇದನ್ನ ನನಗೆ ಸೆಲೆಕ್ಟ್ ಆಪುಜಾರು ಆ ಪೋರ್ಷನ್ಗೆ ಐ ಥಿಂಕ್ ಗೆಟಿಂಗ್ ಟು ದ ಗ್ರೂ ಆಫ್ ದ ಸಾಂಗ್ ಮೇಕಿಂಗ್ ಇಟ್ ಸೌಂಡ್ ಮೋರ್ ಇಂಟ್ರೆಸ್ಟಿಂಗ್ ಓಕೆ ಸರ್ ಐಟೊಂತೆ ವರ್ಕ್ ಮಲ್ಬೋದು ಇವರ ಸಾಂಗ್ ರೆಕಾರ್ಡ್ ಮಲ್ತದೆ ಪಿರ ಕೇಂಡ ಮಾತ್ರ ಗೊತ್ತಾಗ್ಬೇನೆ ಯು ರೆಕಾರ್ಡ್ ಯರ್ ಸಾಂಗ್ ವಿತ್ ದ ಟ್ರ್ಯಾಕ್ ಯು ಲಿಸನ್ ಟು ಇಟ್ ಸಿಂಗ್ ಇನ್ ಸಮ್ ಅದರ್ ಸ್ಟೈಲ್ ಆರ್ ಲಿಸನ್ ಟು ದ ಡಿಫ್ರೆನ್ಸ್ ರಟ್ಲ ಡಿಫ್ರೆನ್ಸ್ ಉಂಡ ಮಾತ್ರ ಗೊತ್ತಾಗ್ಬೋದು ಬಟ್ ಅದರ್ವೈಸ್ ಪಿಚ್ಚಿಂಗ್ ಅಂಡ್ ಆಲ್ ಇಟ್ ಅಂಡ್ ಓಕೆ ಥ್ಯಾಂಕ್ ಯು ದೀಕ್ಷಾ ಕರಿನ ಸರ್ತೀರು ಬಂಗೋಡು ಮೆತ್ತು ಬರ್ನಿ ಈ ಸರಿ ಎಂಚ ಡೇಂಜರ್ ಝೋನ್ ಏರ ಮೇರಿ ಸುತ್ತು ಬೋಪರ ಅತ್ತು ಸೀದಾ ಐನೇ ತೆಟ್ಟು ಬೋಪರ ಗೊತ್ತುಜಿ ತೂಡಪ್ಪು ಇರೆಗೆ ಗೊತ್ತುಜಿ ಎಂಕಂತೂ ಖಂಡಿತ ಗೊತ್ತು ಜಗಲೇ ಗೊತ್ತುಂಟು ತೂಕ ಅಕಲ ತೀರ್ಪುದಾದಂದೆ ಸೊಲ್ಮೇಲ್ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ ಇಲೇಸಿಡ್ ಒಂತೆ ಪೊರ್ತು ಕಡಿಸುತ್ತು ಕುಡರ ಬರ್ಪ ಪೊರ್ಲ ಗಂಟದ ಪದಕಲ್ನ ಗೊಂಚಿಲ್ದೊಟ್ಟುಗು ಕಾತೊಂದು ಪ್ಲೇ ಮಾತ್ರೆಗಳು ಸೊಲ್ಮೇಲ್ ನಿಮ್ದು ಒಂಥರ ಯುನೀಕ್ ವಾಯ್ಸ್ I like your style of singing. Actually, you got a unique style of singing. Namma super singer. Namma super singer. ಶಾಸ್ತ್ರ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಅಂಚನೆ ನಮ್ಮ ಟಿವಿದ ಇನ್ನ ಮುತಾಲಿಕೆಡು ಮೂಡು ಬರೋದು ಪುಂಚಿತಿನ ನಮ್ಮ ಸೂಪರ್ ಸಿಂಗರ್ ಬಲೆ ಪದವಲ್ಲೆ ಇಲೇಸಿಗೆ ನಿಕಲಿನ ಮಾತಿರಲ್ಲ ಕೊಡರ ಮೋಕೆಡೆದುಕೊಂಡೊಂದಲ ಬಂದಲ ದುಂಬುದ ಕಾಲುಡು ಪೊರ್ಲುಡು ಪದ ಪನ್ನಗ ಮೇಘಲೋ ಕೊಡ್ದು ಪನಿ ಬರ್ಸ ದೊರೆಯೊಂದಿತ್ತನಿಗೆ ಇತ್ತೆ ಮೇಘ ಬರೊಂದುಲ್ಲೇರಿ ಬರ್ಸ ಬರ್ಪುಂಡ ಅತ್ತಂದಾಂಡ ಆ ಸಂಗೀತದ ಆ ಧ್ವನಿಪು ದೊರೆಯುಂಡ ತೂಕ ಎದುಕೊನ್ಗ ಮೇಘ ಮೇರೆ गुनियो पटाखा गुड्डियो नशे में उड़ जाए रे हाय रे सज कबे दबे किलियो पटाखा गुड्डियो नशे में उड़ जाए रे हाय रे
सज्जे कब्बे तब्बे किलियो मोला तेरे माली ओ हरियाली जंगल वाली तू दे हर काली परताली उसके कदम कदम रखवाली है वे लोग लाज के सोच सोच के क्यों है आफत डाली तूने नाम रब का नाम साए का अली 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 नाम रब का नाम साए का अली 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 मैंने तो तेरे तेरे उत्ते छटिया डोरिया मैंने तो तेरे तेरे उत्ते छटिया डोरिया मैंने तो तेरे तेरे उत्ते छटिया डोरी मैंने तो तेरे तेरे उत्ते छटिया डोरिया तू पाक रब का बंका बच्चा राज दुलारा तू ही पाक रब का बंका बच्चा उसका प्यारा तू ही मालिक ने तो चिंता थी तो दूर करेगा वो ही नाम अली काली के तू तो नाच ले गली गली ले नाम अली अली नाच ले गली गली ले नाम अली 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 ओ अली ओ अली ओ तूले नाम रब का नाम साई का अली 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 नाम रब का नाम साई का अली 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 ಹೈವೇ ಚಿತ್ರದ ಹಾಡಿನ ಮೂಲಕ ಆ ಹಾಡಿನಲ್ಲಿ ಜೊತೆಗೆ ಹೈವೇಲಿ ಹೋದ ಅನುಭವ ಆಯಿತು. ಒಂದು ರೀತಿಯಲ್ಲಿ ಈ ಒಂದು ಕಣವನ್ನ ಚಿಂದಿ ಚಿತ್ರಾನ್ನ ಮಾಡಿದಾಗೆ ಅನುಭವ ಆಯಿತು. ಅದ್ಭುತವಾದಂತಹ ಒಂದು ಗಾಯನ ಇರಲಿ. ನನ್ಗೆ ಖುಷಿ ಕೊಡ್ತಾ ಇದ್ರೆ ಖುಷಿ ಕೊಡಬೇಕಾಗಿರೋದು, ಖುಷಿ ಪಡಬೇಕಾಗಿರೋದು ತೀರ್ಪುಗಾರರು ಅಲಕ ಸುಬ್ರಹ್ಮಣ್ಯ. ಗುಡ್. ಕಳೆದ ಎಪಿಸೋಡಿಗೆ ಹೋಲಿಸಿದ್ರೆ ಮಚ್ ಬೆಟರ್, ಥ್ಯಾಂಕ್ ಯು ಮ್ಯಾಮ್. ಮಚ್ ಬೆಟರ್. ಬಿಕಾಸ್ ನಿಮ್ದು ಒಂಥರ ಯುನೀಕ್ ವಾಯ್ಸ್. ವಿ ಕಾಂಟ್ ಆಸ್ಕ್ ಯು ಟು ಸಿಂಗ್ ಸಮ್ ಮೆಲೋಡಿ ನಂಬರ್ಸ್ ಲೈಕ್ ಗಗನವೇ ಬಾಗಿ ಆರ್ ತು ಹೀರೆ ಲೈಕ್. ಸೊ ಆ ಥರ ಇದ್ದಾಗ ದ ಸೆಲೆಕ್ಷನ್ ಆಫ್ ಸಾಂಗ್ಸ್ ಶುಡ್ ಬಿ ವೆರಿ ಕೇರ್ಫುಲ್ ಅಲ್ವಾ? ಸೊ ಗುಡ್ ಸೆಲೆಕ್ಷನ್. ದ ಆ್ಯಟಿಟ್ಯೂಡ್ ವಾಸ್ ಗುಡ್ ಥ್ರೂ ಔಟ್ ದ ಸಾಂಗ್. ಕಣ್ಮುಚ್ಕೊಂಡು ಕೇಳಿದ್ರೆ ಯಾವುದೋ ನ್ಯಾಷನಲ್ ಹೈವೇಲಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ಗಾಡೀಲಿ ಅನಿಸೋ ಫೀಲ್ ಸಿಗ್ತಾ ಇತ್ತು ನನಗೆ. ಥ್ಯಾಂಕ್ ಯು ಮ್ಯಾಮ್. ಗುಡ್, ನೈಸ್. ಆ್ಯಂಡ್ ಯು ಕ್ಯಾನ್ ಇಂಪ್ರೂವ್ ಆನ್ ಯುವರ್ ಬ್ರೆತ್ ಕಂಟ್ರೋಲ್. ಓಕೆ. ಸ್ವಲ್ಪ ಆಲಿ ಆಲಿ ಹೇಳಿಬಿಟ್ಟು ನಿಲ್ಲಿಸೋಷ್ಟೊತ್ತಿಗೆ ಉಸಿರು ಸ್ವಲ್ಪ ಇನ್ನು ಕಡಿಮೆ ಆಯ್ತೇನೋ ಪರ್ಸೆಂಟೇಜ್ ಒಂದು. ಯಾಕಂದರೆ ಇದು ಡುವೆಟ್ ಸಾಂಗ್, ನೂರನ್ ಸಿಸ್ಟರ್ ಇಬ್ಬರು ಹಾಡಿದ್ದು. ಯಪ್ ಆಯ್ತು. ಸೊ % ಕಡಿಮೆ ಆಯಿತು ಬ್ರೆತ್. ಹೌದು. ಸೊ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ಆ್ಯಂಡ್ ಟ್ರೈ ಟು ಇಂಪ್ರೂವೈಸ್ ದ ಸಾಂಗ್. ವೆನ್ ಯು ಸೆಲೆಕ್ಟ್ ಅ ಸ್ಟ್ರೈಟ್ ಸಾಂಗ್ ನೀವು ಅಂದರೆ ಈಸಿ ಸಾಂಗ್ ಏನು ಅಂತಹ ಇದಿಲ್ಲದೆ ಇರೋ ಸೆಲೆಕ್ಟ್ ಮಾಡಿದಾಗ ಟ್ರೈ ಟು ಪುಟ್ ಯುವರ್ ಇಮ್ಯಾಜಿನ್ಡ್ ಪಲಕಗಳಿರ್ಬೋದು ಅಥವಾ ಇಂಪ್ರೂವೈಸ್ಡ್ ಗಮಕಗಳಿರ್ಬೋದು, ಅದನ್ನು ಕೊಡೋಕ್ಕೆ ಟ್ರೈ ಮಾಡಿ. ವಂದನೆಗಳು ಮಹಾನ್ ಗುರುವಣ್ಣ ಇರಗಿಂಚಾನ್. ಮೆಗಾ ಹಲೋ ಸರ್. ಯಾವ ಟೈಪ್ ಸಾಂಗ್ ಇದು? ಇದು ಸೂಫಿ ಕೂಡ ಅಲ್ಲ, ಇದು ಆ್ಯಕ್ಚುಲಿ ಪಂಜಾಬಿ ಸಾಂಗ್. ಐ ಗೆಸ್ ಐ ಡೋಂಟ್ ನೋ ದ ಸ್ಪೆಸಿಫಿಕ್ ಟೈಪ್. ಫಾರ್ ಮಿ ಇಟ್ ಸೌಂಡ್ಸ್ ಲೈಕ್ ರಾಜಸ್ಥಾನಿ ಫೋಕ್ ಸ್ಟೈಲು. ಆಮೇಲೆ ಟ್ರ್ಯಾಕು ಇದು ಆ್ಯಕ್ಚುಲಿ ಇನ್ಸ್ಟ್ರೂಮೆಂಟಲ್ ಟ್ರ್ಯಾಕ್ ಅಂತ ಅಲ್ಲ? ಹೌದು. ಸೊ ನೀನು ವಾಯ್ಸ್ ಜೊತೆ ಇನ್ನೊಂದು ಯಾವುದನ್ನು ಬರ್ತಾ ಇದೆ, ಯಾವುದೊಂದು ಸಾರಂಗಿ ಥರ ಸೌಂಡ್ ಬರ್ತಾ ಇತ್ತು. ಸ್ಯಾಂಗ್ ವೆಲ್ ಅಫ್ಕೋರ್ಸ್. ಯುವರ್ ಸ್ಟ್ರೆಂತ್ ವಾಸ್ ವಾಯ್ಸ್ ಆ್ಯಕ್ಚುಲಿ, ಬಟ್ ಆ ವಾಯ್ಸಲ್ಲಿ ಲೂಸ್ ಇನ್ನೂ ಜಾಸ್ತಿ ಇದೆ, ಸ್ವಲ್ಪ ಜಾಸ್ತಿನೇ ಇದೆ. ಐ ಲೈಕ್ ಯುವರ್ ಸ್ಟೈಲ್ ಆಫ್ ಸಿಂಗಿಂಗ್. ಆ್ಯಕ್ಚುಲಿ ಯು ಗಾಟ್ ಎ ಯುನಿಕ್ ಸ್ಟೈಲ್ ಆಫ್ ಸಿಂಗಿಂಗ್. ಅದು ಕೆಲವು ಕಡೆ ಆ ಪಕ್ಕ ಶ್ರುತಿ ಟಚ್ ಆಗುವಾಗ ಇಟ್ಸ್ ಗಾಟ್ ಸಮ್ ವಿಬ್ರೇಷನ್ಸ್. ಪಲ್ಲವಿ ವಾಸ್ ಎಕ್ಸಲೆಂಟ್. ಚರಣ ಸ್ವಲ್ಪ ವೀಕ್ ಅನಿಸ್ತು ನನಗೆ, ಸ್ವಲ್ಪ ಪಿಚ್ಚಿಂಗ್ ಸ್ವಲ್ಪ ಫ್ಲ್ಯಾಟ್ ಹೋಗ್ತಾ ಇತ್ತು. ಅದು ಬಂದು ಮತ್ತೆ ಅಗೇನ್ ಯು ಪಿಕ್ಡ್ ಇಟ್ ಅಪ್. ಗುಡ್ ಪರ್ಫಾರ್ಮೆನ್ಸ್. ಅದೇ ವಾಟ್ ವಾಸ್ ಡಿಸ್ಟರ್ಬಿಂಗ್ ಮೀ ವಾಸ್ ಟ್ರ್ಯಾಕಲ್ಲಿ ಅದೊಂದು ಜೊತೆಗೆ ಬರ್ತಾ ಇತ್ತು. ಸೊ ನೀನೇನಾದರೂ ಸ್ವಲ್ಪ ಬೇರೆ ಥರ ಕೇಳಿದಾಗ, ಅದು ಬೇರೆ ಥರ ಪ್ಲೇ ಮಾಡಿದಾಗ ದೇ ವಾಸ್ ಅ ಕ್ಲಾಶ್ ಹ್ಯಾಪನಿಂಗ್. ಕೇಳುವಾಗ ಇಟ್ಸ್ ಡಿಸ್ಟರ್ಬ್ಸ್ ಅ ಲಿಟಲ್. ಅದರ್ವೈಸ್ ಪ್ರಿಟಿ ಡೀಸೆಂಟ್. ಥ್ಯಾಂಕ್ ಯು ಸರ್. ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ ಇಲೇಸಿಗೆ ಸುಮಾರು ಜನತ ಸಹಕರಣು ವಿಶೇಷವಾದ ಇಂದ್ರಾಣಿ ಅಮೃತ್ ಪ್ಯಾಲೇಸ್ ಮುಕ್ಕ ಅಂಚನೆ ರಾಯಲ್ ಗ್ರೂಮ್ ಐತ ಒಟ್ಟುಗು ಸ್ಮರಣಿಕ ಅಂಚನೆ ಮಾತಾ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್
ಜಸ್ಟ್ ಜ್ಯೂಸ್ ಎಗ್ ಸಂಡೇಸ್ ಮಕ್ಕಳ ಮಾತಿನ ಸಾಕಾರೋಗು ಸೋಲ್ಮೆನ್ ಸಂದಾಯಿತ ಮಲ್ತೊಂದು ಬಂದಲೆ ಇತ್ತೆ ಒಂತೆ ಬಿಡ್ತು ಕಡಿಸದು ಕೊಡರ ಬರ್ಪ ಪೊರ್ರುದ ಪದ ಪಂಪಿನ ಕಲಾವಿದರ ನಿಕಲಿನ ಐಸರ ದಿಂಜಾವರೆ ಕಾತೊಂದುಲೇರು ಎದು ಕೊಲ್ಲೆ ಅಕಲೆಲ್ಲ ಒಂತೆ ಬಿಡ್ತು ಕಡಿಸಿ खाजा जी खाजा Love your singing, Nihal. Thank you, sir. It's so beautiful. खोजा मेरे खाजा दिल में समा जा शाह का शातू अली का दुलारा ಕೊನೆಯದಲ್ಲಿದೆಯಲ್ಲ ಅದು ಮಾತ್ರ ರಿಯಲಿ ಟಚ್ ತುಂಬ ಚೆನ್ನಾಗಿತ್ತು. ಪಿಲಿತ ಬಂಜಿಡು ಪಿಲಿತ ಕೂರ್ಲೆನೆ ಪುಟ್ಟುಡು ಪನ್ಪಿ ನಮ್ಮ ತುಳುನಾಡ್ದ ಒಂಜಿಗಾದೆ ಈ ಪಾತ್ರೆ ದಾಯ ಪನ್ಪೆ ಪಂಡ ಇನ್ನು ಒಂಜಿ ಎಲ್ಲಿ ಪ್ರಾಯದ ಕಲ್ಪು ಬರವುದ ಒಂಜಿ ಬಾಲ ಕಲಾವಿದರು ನಮ್ಮ ಟೊಲ್ಲೆರು ಕಲ್ಪನು ಪತ್ತಿನೆಟ್ಟು ನಂಡಲ ಇನ್ನು ಸಂಗೀತದ ಕಲೆಟ್ ಮಮಲ್ಲ ಮಾನಾದಿಗೆ ದತ್ತೊಂದಿನ ಒಂಜಿ ಕಲಾವಿದೆ ಎಡ್ಡೆ ಭವಿಷ್ಯ ಉಂಡು ಪನ್ಪಿನ ತೋಜಾದು ಕೊಡ್ತಿಚ್ಚಿತ್ತಿನ ಒಂಜಿ ಪದ ಪನ್ಪಿನ ಕಲಾವಿದೆ ಈ ವಿಚಾರ ದಾಯ ಪಂಡೆ ಅಂಡ ನಿಹಾಲ್ಗ ಇತ್ತ ಸಂಗೀತವನ್ನು ಕಲ್ಪಾದು ಕೊರದಪ್ಪುನು ಅರೆಗೆ ಜನ್ಮ ಕೊಡ್ತಿನ ಜನ್ಮದಾತೆ ಅರ್ನ ಅಮ್ಮೇರು ಇತ್ತ ಅಮ್ಮೇರು ಪಂಡು ಕೊರನ ವಿದ್ಯೆ ಆ ಸಂಗೀತ ಎಂಚ ಉಂಡು ಪನ್ನೆ ನಮ್ಮದು ಮಧ್ಯೆ ಕಡೆ ತೆರಿಪಾರೆ ಬರೋಂದಲೇರು. ಹಾಯ್, ನನ್ನ ಹೆಸರು ನಿಹಾಲ್ ಅಂತ. ಯೂಶ್ವಲ್ ಆಗಿ ತಂದೆಯವರ ದಾರಿಯಲ್ಲೇ ಮಕ್ಕಳು ನಡೀತಾರಂತ ಹೇಳೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ತಂದೆ ಇಂಜಿನಿಯರ್ ಆದರೆ ಮಗ ಡಾಕ್ಟರ್, ತಂದೆ ಪೊಲೀಸ್ ಆದರೆ ಮಕ್ಕಳು ಇನ್ನೇನೋ. ಆದರೆ ನನ್ನ ವಿಷಯದಲ್ಲಿ ನಮ್ಮ ತಂದೆಯವರು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾರೆ, ಆ್ಯಸ್ ವೆಲ್ ಆ್ಯಸ್ ಸಿಂಗಿಂಗ್ ಫೀಲ್ಡಲ್ಲೂ ಇದ್ದಾರೆ. ಅದರಿಂದ ನನ್ನ ಗುರುಗಳು ಅವರೇ. ಟೋಟಲಿ ನಮ್ಮ ಸಂಗೀತಕ್ಕೆ ಅವರೇ ಇನ್ಸ್ಪೈರ್ ಆಗಿದ್ದಾರೆ ಅಂತ ಹೇಳ್ಬೋದು. ಹಾಗಾಗಿ ಸಂಗೀತ ಕ್ಷೇತ್ರದಲ್ಲಿ ಹೆಸರು ಮಾಡಿಕೊಳ್ಳಿಕ್ಕೆ ನನಗೂ ಸಾಧ್ಯ ಆಯಿತು. ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ ಮುನಿಸುತ್ತರವೇ ಮುಗುದೇ ಹಿತವಾಗಿ ನಗಲು ಬಾರದೆ. ಎಲ್ರಿಗೂ ಲೈಫಲ್ಲಿ ಯೂಟರ್ನ್ ಇದೆ ಅಂತ ಹೇಳಿದ್ದಾರೆ. ಸಂಗೀತ ಕ್ಷೇತ್ರದಲ್ಲಿ ನನಗೆ ಒಂದು ದೊಡ್ಡ ಯೂಟರ್ನ್ ಅಂದರೆ ನಮ್ಮ ಸೂಪರ್ ಸಿಂಗರ್ಸ್ ಜರ್ನಿ ಅಷ್ಟು ಈಸಿ ಆಗಿರಲಿಲ್ಲ. ಫಸ್ಟ್ 2 ರೌಂಡ್ಗಳಿಗೆ ಏನೋ ಸ್ವಲ್ಪ ಸೀರಿಯಸ್ ಆಗಿ ಏನು ತಗೊಳ್ಳದೆ ಈಸಿಯಾಗಿ ಹಾಡಿಬಿಟ್ಟೆ. ಆಮೇಲೆ ಬರ್ತಾ ಬರ್ತಾ ಜಡ್ಜಸ್ ಅವರು ಚಿಕ್ಕ ಮಿಸ್ಟೇಕ್ಗಳನ್ನು ಫೈಂಡ್ ಮಾಡಲಿಕ್ಕೆ ಶುರು ಮಾಡಿದರು. ಹೀಗೆ ಮುಂದೆ ಬರ್ತಾ ಗುರುಕಿರಣ್ ಅವರು ನಮಗೆ ಜಡ್ಜ್ ಆಗಿ ಬರ್ತಾರಂತ ಗೊತ್ತಾಯಿತು. ಅವರು ಬರ್ತಾರಂತ ಹೇಳಿದ ಮೇಲೆ ಇನ್ನೂ ಟಫ್ ಸಾಂಗ್ಗಳನ್ನೆಲ್ಲ ನಾವು ಸೆಲೆಕ್ಟ್ ಮಾಡಬೇಕಂತ ಮೈಂಡಲ್ಲಿ ಬರ್ತಾಯಿತ್ತು. ಅದಕ್ಕೆ ಸ್ವಲ್ಪ ನೋಡೋಣ ಹೇಗೆ ಆಗ್ತದಂತ ಸ್ವಲ್ಪ ಟಫ್ ಸಾಂಗನ್ನು ಸೆಲೆಕ್ಟ್ ಮಾಡಿದೆ. एक दिन कभी जो खुद को तराशे मेरी नजर से तू जरा रे आंखों से तेरी क्या क्या छिपा है तुझको दिखाऊं मैं जरा रे दिल से दिलों का दास्तां कहने लगेगा सुभान अल्लाह ये हो रहा है पहली दफा है वल्लाह ऐसा हुआ. ನನಗೆ ಈ ಹಾಡಿಗೆ ಐ ವುಡ್ ಲೈಕ್ ಟು ಗಿವ್ ಯು ಸ್ಟ್ಯಾಂಡಿಂಗ್ ಓವೇಷನ್. ये हो रहा है and I'm really proud that you are in this show. I'm really happy. ನಮ್ಮ ಸೂಪರ್ ಸಿಂಗರ್ಸಲ್ಲಿ ಯಾರಿಗಾದರೂ ಸ್ಟ್ಯಾಂಡಿಂಗ್ ಓವೇಷನ್ ಸಿಕ್ಕಿದೆ ಅಂದರೆ ನನ್ನ ಪ್ರಕಾರ ನನಗೊಬ್ಬನಿಗೆ ರಾಜ್ ಸರ್ ಅವರು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟಿದ್ದರು. ಮತ್ತು ಅಲಕಾ ಮೇಡಮ್ ಅವರು ಒಳ್ಳೆ ವಾಯ್ಸ್ ಅಂತ ಹೇಳಿದರು. ಆಮೇಲೆ ಅವರು ನನ್ನ ವಾಯ್ಸಲ್ಲಿ ಸ್ಟ್ರೈನ್ ಆಗ್ತಿದೆ ಅಂತಲೂ ಹೇಳಿದರು. ಯೂಶ್ವಲಿ ಸ್ಟ್ರೈನ್ ಆಗ್ತಿತ್ತು ನಿಜವಾಗಿ ಹೇಳಿದರು. ಮತ್ತು ಕಿಟ್ಟು ಸರ್ ಅವರು ನಿನ್ನ ವಾಯ್ಸಲ್ಲಿ ಏನೋ ಮೋಡಿ ಇದೆ ಅಂತೆಲ್ಲ ಹೇಳಿದರು. ಆಮೇಲೆ ಗುರು ಸರ್ ಅವರು
ಯೂಶ್ವಲಿ ಗುರು ಸರ್ ಬಂದರೆ ನಾವು ಏನೋ ಒಂದು ಹೆದರಿಕೆ ಇರ್ತದೆ, ಏನು ಹೇಳ್ಬೋದು ಅವರು, ಏನು ಕಮೆಂಟ್ ಕೊಡ್ಬೋದು. ಆದರೆ ಅವರೇ ಹೇಳಿದರು, ನಿನ್ನ ವಾಯ್ಸಲ್ಲಿ ಏನೋ ಮೋಡಿದೆ, ಚಿಕ್ಕ ಚಿಕ್ಕ ಮಿಸ್ಟೇಕ್ಸ್ ಇತ್ತು, ಆದರೆ ನಿನ್ನ ವಾಯ್ಸ್ ಅದನ್ನೆಲ್ಲ ಹೊಡೆದು ಬಿಸಾಕಿತ್ತು, ಹಾಗೆ ಹೇಳಿದರು. ಮತ್ತು ಕಿಟ್ಟು ಸರ್ ಅವರು, ಗುರು ಸರ್ ಅವರು ಇಬ್ಬರು ನನ್ನ ವಾಯ್ಸಿಗೆ ಫ್ರೀಯಾಗಿ ಹಾಡ್ತಿ, ಏನು ಕಷ್ಟ ಪಡೋದಿಲ್ಲ, ಫ್ರೀಯಾಗಿ ಹಾಡ್ತಾ ಇರ್ತಿ, ಎಲ್ಲೋ ಒಂದು ಕಡೆ ಅಂದರೆ ನಿಮಗೆ ಕೇರೇ ಇರೋದಿಲ್ಲ, ಹಾಗೆ ಹೇಳಿದರು. ಖುಷಿಯಾಯಿತು. ಪಿಚ್ಚಿಗೆ ಹೋದ ತಕ್ಷಣ ಯಾವುದೋ ನೋಟ್ ಹೊಡಿತಾ ಇದ್ದಂಗೆ ಸಮ್ ವೈಬ್ರೇಷನ್ ಕಮಿಂಗ್ ವಿಚ್ ಇಸ್ ಗೊಟ್ ರಿಯಲಿ ಸಮಥಿಂಗ್ ಗುಡ್ ಸ್ಟಫ್ ಅಂಡ್ ಆಲ್ ಸೆಟ್ ಗುಡ್. ಐ ಡೋಂಟ್ ಸೇ ಫ್ಲಾಲೆಸ್ ಅಂತ ಹೇಳಲ್ಲ, ಸಿಂಗಿಂಗಲ್ಲಿ ಮಿಸ್ಟೇಕ್ಸ್ ಇತ್ತು. ಬಟ್ ದ ಪ್ರಾಬ್ಲಮ್ ಇಸ್ ಯುವರ್ ವಾಯ್ಸ್ ಆಸ್ ಸೌಂಡಿಂಗ್ ಸೋ ನೈಸ್, ಅದನ್ನೆಲ್ಲ ಹೊಡೆದು ಕಾಗ್ತಾ ಇತ್ತು. ಪರ್ಟಿಕ್ಯುಲರ್ ನೀನು ನೋಟ್ ಹೊಡೆಯುವಾಗ ಒಂಥರ ಜಿಮ್ ಅಂತ ಇತ್ತು. ಬಟ್ ದೇ ವೇರ್ ಮಿಸ್ಟೇಕ್ಸ್, ಡೆಫಿನೆಟ್ಲಿ ದೇ ವೇರ್ ಮೆನಿ ಮಿಸ್ಟೇಕ್ಸ್. ಬಟ್ ಆ ಮಿಸ್ಟೇಕ್ಸನ್ನು ಬಿಕಾಸ್ ಆಫ್ ಯುವರ್ ಸ್ಟೈಲ್, ಆ್ಯಕ್ಚುಲಿ ನೈಸೆಸ್ಟ್ ಥಿಂಗ್ ಆಫ್ ಯು ಇಸ್ ಯು ಡೋಂಟ್ ಮೂವ್ ವೈಲ್ ಸಿಂಗಿಂಗ್ and it sounds singing is very easy when seeing you. ಈತನ ಸಿಂಗಿಂಗ್ ಎಂಕ್ಲ ಮಲ್ಪಲ್ಲಿ ಇದ್ದು ಜೊನ್ನೆ ಅಂತ ತೋನಾಗ only when the voice comes out you've got a great potential to be a professional singer. ಲಾಸ್ಟ್ ರೌಂಡಲ್ಲಿ ಜಡ್ಜಸ್ಗಳು ಹೇಳಿದೆಲ್ಲ ಕಮೆಂಟ್ಗಳನ್ನು ತಲೆಯಲ್ಲಿ ಇಟ್ಕೊಂಡು ಈ ನೆಕ್ಸ್ಟ್ ರೌಂಡಲ್ಲಿ ಒಂದು ಒಳ್ಳೆಯ ಸಾಂಗನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಂತ AR ರೆಹಮಾನ್ ಅವರದ್ದು ಒಂದು ಕವಾಲಿ ಗಜಲ್ ಟೈಪ್ ಇದು ಒಂದು ಸಾಂಗನ್ನು ಸೆಲೆಕ್ಟ್ ಮಾಡಿದೆ. ಇಲ್ಲಿ ನನ್ನ ಬ್ಯಾಡ್ ಲಕ್ಕೋ ಗುಡ್ ಲಕ್ ಏನಂತ ಗೊತ್ತಿಲ್ಲ, ಆದರೆ ಎಕ್ಸಾಮ್ ಪ್ಲಸ್ ಸಿಂಗಿಂಗ್ ಒಂದೊಂದೇ ಟೈಮಲ್ಲಿ ಬರ್ತಿತ್ತು. ಈ ಕಡೆ ಎಕ್ಸಾಮಿಗೆ ಏನು ಬರ್ಬೋದು, ಕ್ವಶನ್ ಪೇಪರ್ ಹೇಗಿರ್ಬೋದು ಅನ್ನೋ ಟೆನ್ಷನ್, ಈ ಕಡೆ ಸಿಂಗಿಂಗ್ ಇದು. ಆದರೆ ಅದೇನೋ ಹೇಳ್ತಾರಲ್ಲ, ಯಾವುದೇ ಕೆಲಸವನ್ನು ಇಷ್ಟಪಟ್ಟು ಮಾಡಿಕೊಂಡ್ರೆ ಅದು ಕಷ್ಟ ಆಗಲ್ಲ ಅಂತ, ಅದಕ್ಕೆ ಎರಡನ್ನು ಬ್ಯಾಲೆನ್ಸ್ ಮಾಡ್ತಾ ಹೋದೆ. ख्वाजा जी ख्वाजा ख्वाजा जी ख्वाजा जी या गरीब नवाज या या गरीब नवाज या मैनुद्दीन या ख्वाजा जी 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 ख्वाजा मेरे ख्वाजा दिल में समा जा, शाह का शातू अली का दुलारा. ख्वाजा मेरे ख्वाजा दिल में समा जा, शाह का शातू अली का दुलारा. ख्वाजा मेरे ख्वाजा दिल में समा जा, ख्वाजा मेरे ख्वाजा दिल में समा जा. बेकासों की तकदीर तुमने सवारी, बेकासों की तकदीर तुमने सवारी सवारी सवारी. ख्वाजा मेरे ख्वाजा तेरे दरबार में ख्वाजा नूर तो है देखा,
झुकाते हैं औलिया तू है अल्लाह वली ख्वाजा रुतबा है प्यारा चाहने से तुझको मुस्तफा को पाया खोजा मेरे ख्वाजा दिल में समा जा शाह का शाह तू अली का दुलारा ಹಾಡಿದೇನೋ ಹಾಡಿಬಿಟ್ಟೆ, ಆದರೆ ನನಗೆ ಅಷ್ಟೇನು ಸ್ಯಾಟಿಸ್ಫೈ ಇರಲಿಲ್ಲ. ಜಡ್ಜಸ್ ನನಗೆ 10ರಲ್ಲಿ ಎಷ್ಟು ಮಾರ್ಕ್ ಕೊಡ್ತೀಯ ಅಂತ ಹೇಳಿದಾಗ 7.5 ಅಂತ ಹೇಳಿದೆ, ಯಾಕಂದರೆ ನನಗೆ ಅಷ್ಟು ಸ್ಯಾಟಿಸ್ಫೈ ಇರಲಿಲ್ಲ. ನಮ್ಮ ತುಳುನಾಡದ ಪೊಣ್ಣು ಐಶ್ವರ್ಯ ರೈ ಅಂಚನೆ ಹೃತಿಕ್ ರೋಷನ್ ಅಭಿನಯ ಮಲ್ದಿನ AR ರೆಹಮಾನ್ ಸಂಗೀತ ನಿರ್ದೇಶನ ಮಲ್ದಿನ ಜೋಧ ಅಕ್ಬರ್ ಸಿನಿಮಾದ ಪೊರ್ಲುದ ಪದ ಬಂಡರ್ ಅಕುಲು ಪಾತ್ಯನದು ಹೆಂಗೆ ಭಾರಿ ವಿಚಿತ್ರ ಬಂಡು ಈತ ಬಂಗದ ಪದ ನೆನನ್ವೆ ದಾಲಾ ಭಂಗ ಬಡಂದೆ ಭಾರಿ ಸುಲಭ ಎಂಚ ಬಂಡ್ರೆ ಸಾಧ್ಯ ಬಣ್ಣ ಬಹುಶಃ ದೇವರಿಗೆ ಮಲ್ಲ ಒಂಜಿ ವರ ಕೊಡ್ತೀರಿ ಸಂಗೀತದವರ ನೆನನ್ವೆ ಇತ್ತೆ ತೀರ್ಪುಗೆ ಕೇನ ಚಿತ್ರನ ಪೊರ್ತು ಅಲಕ ಸುಬ್ರಹ್ಮಣ್ಯ ಹೇಗನಿಸ್ತು ನಿಮಗೆ? ನಿಹಾಲ್ ಹೇಗನ್ನಿಸ್ತು ನಿಮಗೆ? ಪರವಾಗಿಲ್ಲ. ಪರವಾಗಿಲ್ಲ ಪರವಾಗಿಲ್ಲ ಅಂದರೆ ಒಂದು ಔಟ್ ಆಫ್ 10 ಎಷ್ಟು ಕೊಡ್ತೀರಾ ನೀವು? ನಿಮಗೆ ಮಾರ್ಕ್ಸ್ ಕೊಟ್ಕೊಳ್ಳಿ ನೀವೇ ಅಂತಂದರೆ 7.5. 7.5. ಲಾಸ್ಟ್ ಟೈಮ್ ಎಪಿಸೋಡ್ಸ್ಗೆ ಹೇಗಿತ್ತು ನಿಮ್ಮ ಮಾರ್ಕಿಂಗು? 6-7. ಸೊ ಇವಾಗ 7.5. ಸೊ ನಿಮ್ಮ ಪ್ರಕಾರ ಕಳೆದ ಎಪಿಸೋಡ್ಗಿಂತ ಈ ಎಪಿಸೋಡಲ್ಲಿ ಓಕೆ ಒಂದು ಸ್ವಲ್ಪ ಜಾಸ್ತಿ ಹಾಡಿದ್ದೇನೆ ಅಂತ ಅಂತೀರ ಅಲ್ವಾ? ಗುಡ್. ನೀಟಾಗಿ ಪ್ರೆಸೆಂಟ್ ಮಾಡಿದಂತಹ ಒಂದು ಪ್ರಸ್ತುತಿ ಇದು, 2 ಮಾತಿಲ್ಲ ಇದರಲ್ಲಿ. ನನಗೇನು ಅನ್ನಿಸ್ತು ಅಂದರೆ ವಾಯ್ಸ್ ತುಂಬ ಸ್ಟ್ರೈನ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಯಾಕೆ? ಓವರ್ ಪ್ರಾಕ್ಟೀಸಾ? ಇಲ್ಲ ಮತ್ತೆ ತುಂಬ ಸ್ಟ್ರೈನ್ ಆಗಿದೆ ವಾಯ್ಸು ಅಂತ ಅನಿಸ್ತು. ಯಾಕಂದರೆ ವಾಯ್ಸ್ ಲಿಟ್ಲ್ ಕ್ರ್ಯಾಕ್ ವಾಯ್ಸ್ ಬರ್ತಾ ಇತ್ತು. ಸೊ ವಾಯ್ಸ್ ಸ್ಟ್ರೈನ್ ಆಗಿದೆ ಅಂತ ಅನಿಸಿದ್ದು ನೀವು ಇಲ್ಲ ಅಂತ ಹೇಳ್ತಿರೋ, ಹೌದು ಅಂತ ಹೇಳ್ತಿರೋ, ಇನ್ನೇನು ಹೇಳಲಿಲ್ಲ ನೋಡಿ. ಆ್ಯಂಡ್ ಚರಣ ಏನಾಯಿತು? ಚರಣದಲ್ಲಿ ಸ್ವಲ್ಪ ಟೈಮಿಂಗ್ ಮಿಸ್ ಆಯಿತು. ಬಟ್ ಅದನ್ನೇ ಹೇಳ್ತಾ ಇದ್ದೆ ನಾನು, ಕಿಟ್ ಸರ್ಗೆ ಅದನ್ನ ಮಾತಾಡ್ತಾ ಇದ್ವಿ, ನೀಟ್ಲಿ ಮ್ಯಾನೇಜ್ಡ್ ಅಂತ. ಕೇಳೋ ಮುಂಚೆನೇ ಅದನ್ನು ಆಗಿಂದ ಹಾಗೆ ಅಲ್ಲಿಂದ ಅಲ್ಲಿಗೆ ಮುಚ್ಚಿ ಹಾಕಿ ಸಮಾಪ್ತಿ ಮಾಡಿ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಅಲ್ಲಿಗೆ, ಇಲ್ಲಪ್ಪ ನಾನೇನು ತಪ್ಪು ಮಾಡಿಲ್ಲ ಅನ್ನೋ ಹಂಗೆ ಒಂದು ಸ್ಮೈಲ್ ಕೊಟ್ಟು ಡೈರೆಕ್ಟ್ಲಿ ಇಟ್ಟು ಪಲ್ಲವಿ ಅಲ್ಲ. ಗುಡ್. ಸಣ್ಣ ಪುಟ್ಟ ಗಿಮಿಕ್ಗಳನ್ನ ಮಾಡೋದು ಕಲ್ತಿದ್ದೀರಾ, ವೆರಿ ನೈಸ್. ಬಟ್ ಮಿಸ್ಟೇಕ್ಸ್ ಇದೆ. ಲಾಸ್ಟ್ ಟೈಮಿಗೆ ಹೋಲಿಸಿದಾಗ ಈ ಟೈಮಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ನಮಗೆ ಕಾಣಿಸ್ತದೆ. ಯಾಕೆ ಅಂತಂದರೆ ಯಾರು ಚೆನ್ನಾಗಿ ಹಾಡೋಕ್ಕೆ ಶುರು ಮಾಡ್ತಾರೋ ನಾವು ಮಿಸ್ಟೇಕ್ಸ್ ಕಂಡುಹುಡುಕ್ಲಿಕ್ಕೆ ಅಂತಲೇ ಇಲ್ಲಿ ಕೂತ್ಕೊಂಡಿರ್ತೇವಲ್ವಾ. ಪ್ಲೀಸ್ ದಯವಿಟ್ಟು ಜಾಸ್ತಿ ಸ್ಟ್ರೈನ್ ಮಾಡ್ಕೋಬೇಡಿ ವಾಯ್ಸಿಗೆ. ಆ್ಯಂಡ್ ನಿಮ್ಮ ಪ್ರಾಕ್ಟೀಸ್ ಮಾಡುವಂತಹ ಕಾಲಾವಧಿ ಏನಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಓವರ್ ಪ್ರಾಕ್ಟೀಸ್ ಮಾಡ್ಕೋಬೇಡಿ. ಪ್ರಾಕ್ಟೀಸ್ ವೆಲ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. Nihal, Yes, sir. I think you're taking the competition to the next level. Good singing. I loved it. Of course, your voice ತುಂಬ ಕೇಳಕ್ಕೆ ಇಂಪಾಗಿರುತ್ತೆ. ಇದು ವಾಯ್ಸ್ ಐ ಥಿಂಕ್ ಕ್ರ್ಯಾಕ್ ಅಂತ ಹೇಳಿದ್ರು. ಆ್ಯಕ್ಚುಲಿ ದಿಸ್ ಇಸ್ ದ ಟೆಕ್ಸ್ಚರ್ ಆಫ್ ದ ವಾಯ್ಸ್ ಇನ್ ದ ಒರಿಜಿನಲ್ ಸಾಂಗ್. ಐ ನೋ ಯು ಹ್ಯಾವ್ ಟ್ರೈ ಟು ಇಮಿಟೇಟ್ ಇಟ್. ಗುಡ್. ಕೀಪ್ ಇಟ್ ಅಪ್. ಆ್ಯಂಡ್ ಸಿ ಲೈವ್ ಮತ್ತು ಟ್ರ್ಯಾಕಲ್ಲಿ ಹಾಡೋದಕ್ಕೆ ಡಿಫ್ರೆನ್ಸ್ ಇದೆ. ಆ್ಯಂಡ್ ವಾಟ್ ಐ ಲೈಕ್ಡ್ ಇನ್ ಯು ಇಸ್ ಆ ಸ್ಟಾರ್ಟಿಂಗ್ ಇದೆ, ದ ಹೋಲ್ ಥಿಂಗ್ ಬ್ಯಾಕ್ ಟೆಂಪೋ ಇಲ್ಲ, ಆ ಬ್ಯಾಕ್ ಕಾರ್ಡ್ಸ್ಗೆ ಮ್ಯಾನೇಜ್ ಮಾಡಬೇಕಿತ್ತು. ಆ್ಯಂಡ್ ಯು ಆರ್ ಟ್ರೈಯಿಂಗ್ ಹಾರ್ಡ್ ಟು ಡೂ ದ್ಯಾಟ್. ಐ ಕುಡ್ ಅಂಡರ್ಸ್ಟ್ಯಾಂಡ್. ಒನ್ ಪೋರ್ಷನ್ ಐ ಥಿಂಕ್ ಯು ವಾಂಟೆಡ್ ಅ ಲ್ಯಾಂಡ್ ವೆರ್ ಇಟ್ ಗಾಟ್ ಡಿಲೇಡ್ ವಾಸ್ ನೋಟಿಸ್ಡ್. ಯಾ, ಬಟ್ ದ ಲೈವಲ್ಲಿ ಹಾಡೋದು ಈ ಥರ ಟ್ರ್ಯಾಕಲ್ಲಿ ಹಾಡೋದು ತುಂಬ ಕಷ್ಟ ಇದೆ. ತುಂಬ ಈ ಪರ್ಟಿಕ್ಯುಲರ್ ಪ್ಯಾಟರ್ನ್ ಆಫ್ ಸಾಂಗ್ ಟೆಂಪೋ ಇರೋದು ಓಕೆ ಅರ್ಥ ಆಗುತ್ತೆ. ವೆರಿ ವೆಲ್ ಮ್ಯಾನೇಜ್ಡ್. ಐ ಡೋಂಟ್ ನೋ, ಐ ಲವ್ಡ್ ಇಟ್. ದಟ್ಸ್ ಅ ವೇ ಹೌ ಟು ಡೂ ಇಟ್. ಮಿಸ್ಟೇಕ್ಸ್ ಏನಾಗುತ್ತೆ ಅಂದರೆ ಹುಡುಕ್ಬೇಕಂತ ಹುಡುಕಿದ್ರೆ ಸಿಗುತ್ತೆ. ಈಗ ಈ ಸ್ಟೇಜಲ್ಲಿ ಹೇಳುವಂಥ ಮಿಸ್ಟೇಕ್ಸ್ ಇಲ್ಲ, ಬಟ್ ಇದೆ, ಇಲ್ಲ ಅಂತಲ್ಲ. ಫಾರ್ ಸಿಂಪಲ್ ಶಾಮ್ ಶಾಮ್ ಗಸಕು ದಟ್ ನೋಟ್ ವೆಂಟ್ ಆಫ್ ಇನ್ ದ ಫಸ್ಟ್ ಟೈಮ್. ಐ ಥಿಂಕ್ ಇಟ್ಸ್ ಅ ಸಿಂಪಲ್. ಸೆಕೆಂಡ್ ಟೈಮ್ ಹಾಡಿದೆಯಾ,
ಫಸ್ಟ್ ಟೈಮ್ ಹೋಯಿತು. ಆಮೇಲೆ ದಸ್ ಎ ಆಲಾಪ್ ಬಿಫೋರ್ ಯಾವುದು ತೆರೆ ದರ್ಬಾರ್, ದಟ್ ವಾಸ್ ಅ ಲಿಟಲ್ ಔಟ್ ಆಫ್ ಪಿಚ್. ಮೈನರ್ ಸ್ಟಫ್ ಬಟ್ ಅಮೇಝಿಂಗ್ ಸಿಂಗಿಂಗ್. ಕೀಪ್ ಇಟ್ ಅಪ್. ಆ್ಯಂಡ್ ಐ ಲೈಕ್ ಏನು ಗೊತ್ತಾ, ಎಕ್ಸ್ಪ್ರೆಷನ್ನೇ ಇರಲ್ಲಪ್ಪ, ಸಾಂಗ್ ಬರ್ತಾ ಇರುತ್ತೆ ಅಷ್ಟೇ. ದಟ್ಸ್ ಅ ನೈಸ್ ಮ್ಯಾನರಿಸಮ್. ಆ್ಯಂಡ್ ನಿನ್ನ ನೋಡುವಾಗ ಹಾಡು ಕೇಳಬೇಕಾದ್ರೆ ಕೇಳಿಲ್ಲ ಅಂದರೆ ಎತ್ತುಕೊಂಡು ಹೋಗಿರ್ತಾ ಇದೆ ಆ್ಯಟಿಟ್ಯೂಡ್. ಗುಡ್, ಐ ಲವ್ ದಟ್. ಸಮಥಿಂಗ್ ಇನ್ ಯು. ಓಕೆ, anyhow, you got a very professional thing in music. Good. Keep it up, keep it going. Again, do well next time as usual. Thank you, sir. Love you. ಈ ರೌಂಡಲ್ಲಿ ಗುರು ಸರ್ ಏನು ಕಮೆಂಟ್ ಕೊಡ್ತಾರಂತ ಸ್ವಲ್ಪ ಹೆದರಿಕೆ ಇತ್ತು. ಆದರೂ ಅವರು ಹೇಳಿದರು, ನೀವು ಈ ಬೀಟ್ ಪ್ಯಾಟರ್ನನ್ನು ಒಳ್ಳೆಯಾಗಿ ಮ್ಯಾನೇಜ್ ಮಾಡಿದ್ದೀರಾ ಅಂತ ಹೇಳಿದರು. ಯಾಕಂದರೆ ಇದು ಆ ಸಾಂಗ್ ಏನಿದೆ ಅದು ಒಂದೇ ಖಾಲಿ ಕಾರ್ಡ್ ಬ್ಯಾಕಿಂಗಲ್ಲಿ ಮಾತ್ರ ಇದೆ, ಅದಕ್ಕೆ ನೀವು ಒಳ್ಳೆ ಮಾಡಿ ಮ್ಯಾನೇಜ್ ಮಾಡಿದ್ದೀವಿ ಅಂತ ಹೇಳಿದರು. ಅದರ ಮೇಲೆ ಈ ಸಾಂಗ್ನ ಹಾಡುವಾಗ ಒಂದು ಕಡೆ ನನಗೆ ಟ್ರ್ಯಾಕ್ ಮಿಸ್ ಆಯಿತು. ಅದಕ್ಕೆ ಅವರು ಬೀಟ್ ಪ್ಯಾಟರ್ನ್ ಒಳ್ಳೆ ಮಾಡಿ ಮ್ಯಾನೇಜ್ ಮಾಡಿದ್ದೀರಿ ಅಂತ ಹೇಳಿದರು. ಏನು ನೀವು ಎಷ್ಟು ಕಷ್ಟದ ಸಾಂಗ್ ಇದ್ದರು, ಹೇಗೂ ಇದ್ದರು, ಒಂಚೂರು ಎಕ್ಸ್ಪ್ರೆಷನ್ ಕೊಡೋದಿಲ್ಲ. ಅಂದರೆ ಸಾಂಗ್ ಕಷ್ಟ ಇರಲಿ ಟಫ್ ಇರಲಿ ಬೇಕಾದರೆ ಕೇಳಿ ಇಲ್ಲ ಎದ್ದೋಗಿ ಹಾಗೆ ಹಾಡ್ತೀಯ ಅಂತ ಹೇಳಿದರು. ನಿಹಾಲ್, ಐ ಲವ್ ಯುವರ್ ಸಿಂಗಿಂಗ್ ನಿಹಾಲ್. ಥ್ಯಾಂಕ್ ಯು ಸರ್. ಇಟ್ಸ್ ಸೋ ಬ್ಯೂಟಿಫುಲ್. ಗುರು ಸರ್ ಹೇಳಿದ್ರಲ್ಲ ಏನಂತ, ನಾಟ್ ಬಾದರ್ಡ್ ಅಬೌಟ್ ಎನಿಥಿಂಗ್, ಇಟ್ಸ್ ಜಸ್ಟ್ ಫ್ಲೋಯಿಂಗ್ ಅಂತ ಅಲ್ವಾ. ಆ್ಯಕ್ಚುಲಿ ಲೈವ್ ಮ್ಯೂಸಿಷಿಯನ್ಸ್ಗಳು ನುಡಿಸ್ತಾ ಇರುವಾಗ ಆ್ಯಡ್ಲಿಬ್ ಹೇಗೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು, ಎಷ್ಟು ಒಂದು 2 seconds 3 seconds ಎಕ್ಸ್ಟ್ರಾ ಕೂಡ ಎಳೆದುಕೊಂಡು ಹೋಗ್ಬೋದು. ಬಟ್ ಇದು ಟ್ರ್ಯಾಕ್ ಆಗಿರೋದ್ರಿಂದ ಅದ್ರ ಬಗ್ಗೆನೂ ನಿಮಗೆ ಇದಿರಲಿಲ್ಲ, ಏನು ಯು ಆರ್ ನಾಟ್ ಮಚ್ ಕಾನ್ಷಿಯಸ್ ಅಬೌಟ್ ಇಟ್. ನಿನ್ನಷ್ಟಕ್ಕೆ ನೀನು ಹೋಗ್ತಾ ಇದೆಯಲ್ಲ, ದಟ್ ವಾಸ್ ಅಲ್ಟಿಮೇಟ್ ಆ್ಯಟಿಟ್ಯೂಡ್. ಐ ರಿಯಲಿ ಲೈಕ್ಡ್ ಇಟ್. ಥ್ಯಾಂಕ್ ಯು ಸರ್. ಓಕೆ, ಅದು ಟ್ಯಾಲೆಂಟ್ ಕೆಲವರಿಗೆ ಮಾತ್ರ ಇರುವಂಥದ್ದು. ಈವನ್ ಪ್ರೊಫೆಷ್ನಲ್ ಸಿಂಗರ್ಸ್ಗಳು ಕೂಡ ಆ್ಯಡ್ಲಿಬ್ನಲ್ಲಿ ಟ್ರ್ಯಾಕ್ ಸಿಂಗಿಂಗ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್. ಒಂದು ಕಾರ್ಡ್ ಹಾಕಿದಾಗ ಇನ್ನೊಂದು ಕಾರ್ಡಿಗೆ ಮಿಸ್ ಮ್ಯಾಚ್ ಆಗೇ ಆಗುತ್ತೆ. ಬಟ್ ಯು ಹ್ಯಾವ್ ಡನ್ ಇಟ್. ಯು ಆರ್ ಎ ಗ್ರೇಟ್ ಸಿಂಗರ್. ಐ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇದರಲ್ಲಿ ಕೋರಸ್ ಸೋಲೋ ಎರಡನ್ನೂ ನೀನು ಒಬ್ಬನೇ ಮ್ಯಾನೇಜ್ ಮಾಡಿದ್ಯಾ. ದಟ್ಸ್ ವೈ ಇಟ್ ಈಸ್ ಟೂ ಟಫ್. ನೀವು ಒಬ್ಬರೇ ಎಲ್ಲನೂ ಥ್ರೂಔಟ್ ಮ್ಯಾನೇಜ್ ಮಾಡ್ಕೊಂಡು ಹೋಗಿದ್ದೀರಿ. ಆಮೇಲೆ ಕೊನೆಯಲ್ಲಿ ಪಲ್ಲವಿ ಬರ್ಬೇಕಾದ್ರೆ ಖ್ವಾಜಾ ಮೇರೆ ಖ್ವಾಜಾ ದಿಲ್ ಮೇ ಸಮಾಜ ಸೆಕೆಂಡ್ ಟೈಮ್ ಕೊನೆಯದಲ್ಲಿ ಇದೆಯಲ್ಲ, ಅದು ಮಾತ್ರ ರಿಯಲಿ ಟಚ್, ತುಂಬ ಚೆನ್ನಾಗಿತ್ತು. ಕ್ಯಾನ್ ಯು ಸಿಂಗ್ ಇಟ್ ಒನ್ಸ್ ಫಾರ್ ಮೀ? ಕೊನೆಯಲ್ಲಿ ಆ ಸಣ್ಣದೊಂದು ಸಂಗತಿದೆ, ದಿಲ್ ಮೇ ಸಮಾಜ. ಹಾಂ, ख्वाजा मेरे ख्वाजा दिल में समा जा. that's what. Yeah, it was very good. Thank you. All the best. ಸೋಲ್ ಮೇಲೋ, ಕೊನೆಯದಾಗಿ ನನಗೊಂದು ಪ್ರಶ್ನೆ ಇದೆ. ಯಾವಾಗ ಕೇಳಿದ್ರು 6:30 7:30 ಅದಕ್ಕಿಂತ ಜಾಸ್ತಿನೇ ಹೋಗಲ್ಲ. ಯಾವಾಗ 10 ಆಗುತ್ತೆ? 10ರಲ್ಲಿ 10 ಇನ್ನು ಟ್ರೈ ಮಾಡಿ 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 ಎಷ್ಟು ಸಮಯ ಬೇಕು? ಆಗುತ್ತೆ. ಶುಭವಾಗಲಿ, ಧನ್ಯವಾದಗಳು. ಥ್ಯಾಂಕ್ಸ್. ಈ ನಮ್ಮ ಸೂಪರ್ ಸಿಂಗರ್ಸ್ ವೇದಿಕೆಯಲ್ಲಿ ನಾನು ಜಡ್ಜಸ್ಸಿಂದ ಮತ್ತು ಆ್ಯಸ್ ವೆಲ್ ಆಸ್ ಬೇರೆ ಕಂಟೆಸ್ಟೆಂಟ್ಗಳಿಂದಲೂ ತುಂಬ ಕಲಿತೆ. ನೆಕ್ಸ್ಟ್ ರೌಂಡಿಗೆ ನಾನು ಏನೆಲ್ಲ ಕಲ್ತಿದ್ದೀನಿ ಅದನ್ನೆಲ್ಲ ಒಟ್ಟುಗೂಡಿಸಿ ಒಳ್ಳೆ ಸಾಂಗನ್ನು ಸೆಲೆಕ್ಟ್ ಮಾಡಿ ಆ ಸಾಂಗಿಗೆ ಎಲ್ಲ ನನ್ನ ಮಿಸ್ಟೇಕ್ಸ್ಗಳನ್ನೆಲ್ಲ ಕರೆಕ್ಟ್ ಮಾಡ್ತಾ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಟ್ರೈ ಮಾಡಿದೆ. ಮೂವಲದ ಈ ಸುತ್ತುಡು 7 ಜನ ಪದ ಪಂಪಿನ ಕಲಾವಿದರು ತನಕಲೆ ಆ ಪದದ ಸಂಗೀತದ ಚಾತುರ್ಪುರ ಮೆರೆಪೇರು ಇತ್ತೆ ಐಟ್ ಲತ್ತದು ಅಜತ್ತದು 2 ಜನನ ಡೇಂಜರ್ ಝೋನ್ ಬಂಡ ಏರ ಮೇರಿದ ಆ ಸುತ್ತುಗು ಪಾಡ್ರಂಡು ಏರ ಮೀರದ ಆ ಸುತ್ತುಗು ಏರು ಪೋಪೇರು 5 ಜನ ದುಂಬುದ ಸುತ್ತುಗು ಏರು ಪೋಪೇರು ಪಂಪಿನ ತೀರ್ಮಾನ ಅವರಂಡು ಒಂತೆ ಪೊಟ್ಟು ಕಡಿಸಿದೆ ಕಾತೊಂದು ಪುಗ. ಇಬ್ರು ಡೇಂಜರ್ ಝೋನ್ಗೆ ಹೋಗ್ತಾ ಇದ್ದಾರೆ ಇವತ್ತು, ಗೊತ್ತಲ್ಲ? ಯಾರಾಗಿರ್ಬೋದು ಇಬ್ರು? ಸಾರಿ ಸರ್, ಐ ಕಾಂಟ್ ಟೆಲ್. ಸಾರಿ ಅಂತ ಯಾರು ಪಾರ್ಟಿಸಿಪೆಂಟ್ ಇಲ್ಲ ಅಲ್ಲ, ಅವ್ರ ಬದಲಿಗೆ ನೀವು ಬೇಕಾದ್ರೆ ಹೋಗ್ಬೋದು, ನೋ ಪ್ರಾಬ್ಲಮ್. ಶಾಸ್ತ್ರ ಶ್ರೀ ಭೂತನಾಥೇಶ್ವರ ದೇವಸ್ಥಾನ ಚೆನ್ನೈ ನಮ್ಮ ಟಿವಿದ ಇನ್ನು ಮುತಾಲಿಕೆಡು ಮೂಡೋದು ಬರೊಂದು ಪುಚ್ಚಿತಿನ ನಮ್ಮ ಸೂಪರ್ ಸಿಂಗರ್ ಬಲೆ ಪದ ಪಲ್ಲೆ ಈ ಲೇಸಿಗೆ ಕುಡೂರು ನಿಕಲಿನ ಮಾತಿನ ಮೋಕೆ ಹಿಡಿದುಕೊಂಡು ಎನ್ನ ದತ್ತ ಬರುತ್ತಡೆ 7 ಜನ ಪದ ಪಂಪಿನ ಕಲಾವಿದರು ಕೊಲ್ದೇರು. ಆ 7 ಜನ 2 ಜನನ ತಲ್ಪೋಡು 10 ಕದೆ ಪುಡು ಪಂಪಿನ ಎಡ್ಲ ವಿಶೇಷವಾದ ಏರ ಮೀರದ ಸುತ್ತುಗು ಪಾಡೋಡಾಪುಡು
ಒಟ್ಟಿಗೆ ಎಡಮ ಜನ ಏರಮೇರ ಪಂಡ ಆ ಡೇಂಜರ್ ಝೋನ್ಗೆ ಬರ್ಪಿ 2 ಜನ ನೈಟ್ ಕೊಡ್ರೆ ಉಲಾಯ್ಲೆಪ್ಪರೆಂಡು ಉಲಾಯ್ಲೆಪ್ಪನ್ ಬಂಡ ತುಳುಟು ಬೇತೆ ನಡ್ತಾಪುಂಡು ಉಲಾಯ್ಲೆಪ್ಪನ್ ಬಂಡ ಈ ಕಲಕ್ ಕೊಡರ ಅಕಲೇನು ಪಿರ ಎದುಕೊಂಡ ಆಪುಂಡು ಅಂಚಾತ್ರ ಇತ್ತೆ ಆ ಒಂಜಿ ಮಲ್ಲ ಜವಾಬ್ದಾರಿಕದ ಕೆಲಸ ಮಲ್ಪರೆಲ್ಲ ನಮ್ಮ ತೀರ್ಪುಗಾರ್ಯರೇ ಐಕಾತ್ರ ಈ 7 ಜನ ಪದ ಪಂಪಿನ ಕಲಾವಿದರೇನು ಕೊಡರ ಈ ವೇದಿಕೆಗೆ ಎದುಕೊಂಡರು ಖಂಡಿತವಾದ್ಲ 7 ಜನ ಪದ ಪಂಪಿನ ಕಲಾವಿದರನ್ನ ತಿಗಲೇಡಿ ಬಜಿಲ್ ಕೊಟ್ಟಾರೆ ಶುರುವಾತನು ಡಬ 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 ಪೋಡಿಗೆ ಕೊಟ್ಟೊಂದುಂಡು ಎಂಕ್ಲಾಗ ಅರ್ಥ ಒಂದಿಜ್ಜಿ ನೆಟ್ ಏರು 2 ಜನ ಆ ಡೇಂಜರ್ ಝೋನ್ಗೆ ಪೋರೆಲ್ಲರು ಏರು 5 ಜನ ಸೀದಾ ಮಿತ್ತದ ಸುತ್ತುಗೆ ಪೋರೆಲ್ಲರು ಈ ಮಾತ ಕೆಲಸನು 3 ಜನ ತೀರ್ಪುಗಾರರು ಅಂಚನೆ ಗುರುಕುಲ ಗುರುವಣ್ಣಗ ಬಿಡುಗೊರೊಂದಿಲ್ಲ. ನವೀನರು ಇಡ್ನಲೆ ಕೂಡಿನಿ ಎಡ್ಡೆ ಬಂದಿನ ಒರಿ ಸಂಗೀತಗಾರಿಯರು ಎಲ್ಲ ಕೊಡು ರಜತ್ ಓಕೆ ಮಯ್ಯ ರಜತ್ ಓಕೆ ಲೆಟ್ ಸ್ಟಾರ್ಟ್ ವಿತ್ ರಜತ್ ಇರ್ನಲೆ ಕೂಡಿನಿ ಎಡ್ಡೆ ಬಂದಿನ ಕಲಾವಿದೆಯರು ಕೀರ್ತನ್ ಓಕೆ ಕೀರ್ತನ್ ಇನಿ ಇರ್ನಲೆ ಕೂಡ ಎಡ್ಡೆ ಬಂದಿನ ಕಲಾವಿದೆಯರು ನಿಹಾಲ್ ಅಲ್ಲಿ ಮ್ಯೂಚುವಲ್ ಬಂತು 2 ಪಾರ್ಟಿ ಆಯ್ತು ಓಕೆ ಓಕೆ ಯಾಕೆಂದ್ರೆ ಎಲ್ಲ ಸುತ್ತ ಹೋಗ್ತಾ ಇದೆ ಮೈಕು ಎಲ್ಲೂ ಒಂದು ನಿಲ್ತಾ ಇಲ್ಲ. ಓಕೆ ಲೆಟ್ಸ್ ಕಮ್ ಟು ರಜತ್ ಬ್ಯಾಕ್ ಅಗೇನ್. ರಜತ್ ಯಾ ಇಬ್ರು ಡೇಂಜರ್ ಝೋನ್ಗೆ ಹೋಗ್ತಾ ಇದ್ದಾರೆ ಇವತ್ತು, ಗೊತ್ತಲ್ಲ? ಯಾರಾಗಿರ್ಬೋದು ಆ ಇಬ್ರು? ಸಾರಿ ಸರ್, ಐ ಕಾಂಟ್ ಟೆಲ್. ಸಾರಿ ಅಂತ ಯಾರು ಪಾರ್ಟಿಸಿಪೆಂಟ್ ಇಲ್ಲ ಅಲ್ಲ, ಅವ್ರ ಬದಲಿಗೆ ನೀವು ಬೇಕಾದ್ರೆ ಹೋಗ್ಬೋದು, ನೋ ಪ್ರಾಬ್ಲಮ್. ಯಾರು ಅಂತ ಫೈನ್, ಯಾರು ಹೋಗ್ಬೋದು ಅಂತ? ದೀಕ್ಷಾ ಐ ಥಿಂಕ್. ದೀಕ್ಷಾ ಆ್ಯಂಡ್ ಮೇಘ. ಕೀರ್ತನ್, ನಿಮ್ಮ ಲೆಕ್ಕದಲ್ಲಿ ಯಾರು ಹೋಗ್ಬೋದು ಹೊರಡೆ? ಎಲ್ಲ ಒಳ್ಳೆ ಹಾಡಿದ್ರು ಸರ್. ಹಾಂ, ಎಲ್ಲ ಒಳ್ಳೆ ಹಾಡಿದ್ರು. ಅಲ್ಲ ಒಂದು ಚೆನ್ನಾಗಿ ಹಾಡದಿದ್ರೆ ಈ ಸ್ಟೇಜಿಗೆ ಬಂದು ಹಾಡಕ್ಕೆ ಬಿಡೋದಿಲ್ಲ ಯಾರನ್ನ. ಚೆನ್ನಾಗಿ ಹಾಡೋರು ಇರೋದು. ಇಲ್ಲಿಂದ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಕಾಂಪಿಟೇಷನ್ ಸ್ಟಾರ್ಟ್ ಆಗೋದಂದ್ರೆ ನೀವಿರ್ಬೇಕಾದ್ರೆ ಇನ್ನೊಬ್ರು ಹೋಗ್ಲೇಬೇಕು, ಇಲ್ಲ ಇನ್ನೊಬ್ರು ಇರ್ತಾರೆ ನೀವು ಹೋಗ್ತೀರಾ. ದಟ್ಸ್ ಹೌ ಇಟ್ ಈಸ್. ಯಾರು ನಿಮ್ಮ ಲೆಕ್ಕದಲ್ಲಿ? ಲೈಕ್ ರಜತ್ ಹೇಳಿದಾಗೆ ಸೇಮ್. ದೀಕ್ಷಾ ಅಂಡ್ ಮೇಘ. ಓಕೆ, ನಿಹಾಲ್ ಯಾರು ವೀಕೆಸ್ಟ್ ಇವತ್ತು ಡೇಂಜರ್ ಝೋನಿಗೆ ಯಾರು ಹೋಗ್ಬೋದು? ದೇ ಆರ್ ನಾಟ್ ಔಟ್ ಆಫ್ ದ ಕಾಂಪಿಟೇಷನ್, ದೇ ಹ್ಯಾವ್ ಟು ಅಗೇನ್ ಫೈಟ್ ವಿತ್ ಸಂಬಡಿ ಎಲ್ಸ್ ಇನ್ ದ ಲಾಸ್ಟ್. ಆಲ್ ದ ಡೇಂಜರ್ ಝೋನ್ ಪೀಪಲ್. ಸರ್ ನನ್ನ ಪ್ರಕಾರ ಓಕೆ, ದೀಕ್ಷಾ ಆ್ಯಂಡ್ ರಜನಿ. ದೀಕ್ಷಾ, ಇನಿ ಕಾಂಪಿಟೇಟರ್ಸ್ ನಿನ್ನ ಒಟ್ಟಿಗೆ ಜಾಸ್ತಿ ಸ್ಟ್ರಾಂಗ್ ಇಲ್ಲರೆಂದು ಏನ್ಯಾನ ಅತ್ತು ಪಣ್ಣಿನ ಮಿಸ್ಟೇಕ್ ಆಂಡ ಸ್ಟ್ರಾಂಗ್ ಇತ್ತೇರು ಕಾಂಪಿಟೇಟರ್ಸ್ ಸ್ಟ್ರಾಂಗ್ ಇದ್ದಾರೆ and you agree about that? Yes sir, sure. Megha? Yes sir. What's your stand now? Don't know. I feel all of you have to continue. According to your weakest, who's the weakest among your weakest opponent? Diksha and Rajni. Diksha and Rajni. Okay, Rajni. ಕಾಂಪಿಟೇಟರ್ಸ್ ಇವತ್ತು ಸ್ಟ್ರಾಂಗ್ ಆದ್ರೆ ಅಥವಾ ನೀನು ಹಾಡಿದ್ದು ಸರಿ ಇಲ್ಲ ಅಂತ ಅನಿಸ್ತಾ? ಬೋತ್. ಆ್ಯಕ್ಚುಲಿ ಇವತ್ತು ಐ ಥಿಂಕ್ ದೆರ್ ವಾಸ್ ರಿಯಲಿ ಗುಡ್ ಕಾಂಪಿಟಿಷನ್. ಎಲ್ಲರೂ ಚೆನ್ನಾಗಿ ಹಾಡಿದ್ದೀರಾ. ಯಾರು ಪ್ರಿವಿಯಸ್ ಡೇ ಎಪಿಸೋಡ್ಸಲ್ಲಿ ದೇ ವಾಸ್ ಕಾಂಪಿಟೇಟರ್ಸ್ ಪ್ರಾಬ್ಲಮ್ ಅನಿಸ್ತು ನನಗೆ. ಬಟ್ ಇದರಲ್ಲಿ ಎಲ್ಲರೂ ಚೆನ್ನಾಗಿ ಹಾಡಿದ್ದಾರೆ, ಯಾರು ವೀಕ್ ಅಂತ ಹಾಡಿಸಿಲ್ಲ. ಬಟ್ ಒಬ್ರಿಗಿಂತ ಒಬ್ಬರು ಚೆನ್ನಾಗಿದ್ರು. ಅಮೀಶ್ ಬಗ್ಗೆ ಯಾರು ಮಾತಾಡಿಲ್ಲ ಇವತ್ತು. ಅಮೀಶ್, ಹೆಂಗನ್ಸುತ್ತೆ ನಿನಗೆ? ತುಂಬಾ ಖುಷಿ ಆಗ್ತುಂಟು ಸರ್. ಟಿಶ್ಯೂ ಪೇಪರ್ ಬೇಡವಾ ಇವತ್ತು? ಬೇಡ. ಓಕೆ, ಚೆನ್ನಾಗಿ ಆಡಿದ್ರೆ ಖುಷಿ ಆಗುತ್ತೆ, ಚೆನ್ನಾಗಿ ಆಡಿದಿದ್ರೆ ಮಾತ್ರ ಖುಷಿ ಆಗಲ್ಲ. ಓಕೆ, ಈಗ ವೀಕೆಸ್ಟ್ ಇಸ್ ದೀಕ್ಷಾ, ರಜನಿ ಆ್ಯಂಡ್ ಮೇಘ. ಈ ಮೂವರಲ್ಲಿ ಇಬ್ಬರು ನಮ್ಮ ಡೇಂಜರ್ ಝೋನಲ್ಲಿ ಇರಬೇಕಾಗತ್ತೆ. ದಟ್ಸ್ ಒನ್ ಪೂಲ್. ಅದರಿಂದ 2 ಸಿಂಗರನ್ನು ನಾವು ಎತ್ತೀವಿ. ಬಟ್ ಇದರಲ್ಲಿ ಮೂವರಲ್ಲಿ ಇಬ್ಬರನ್ನು ಹೊರಡೆ ಅಂದರೆ ಡೇಂಜರ್ ಝೋನಿಗೆ ಕಳಿಸ್ತಾ ಇದ್ದೀವಿ. ನವೀನನ್ನಾಗ ನೆಟ್ಟು ಮೂಜೆ ಇಟ್ಟು ಏರ್ ವೀಕ್ ಅಂತ ತೋಜಿಂಡಿರಿಗೆ ಓಡಾಡುವ ಡಿಕ್ಷನರಿಗೆ ದಾದವನ್ ಬಿರ್ಮನ್ಲೆಗೆ ಓಡಾಡುವ ತುಳು ಡಿಕ್ಷನರಿಗೆ ನಡಪುನ ತುಳು ಪದಕೋಸ ನಲಪುನ ಇರೇಗ ಅವು ನೆಕ್ಸ್ಟ್ ಬಿರುದು ಕೊರಡೊಂದಿಲ್ಲೇ ಪಣ ರಡ್ಡು ಮುಜಿ ವರ್ಕ್ ದೆಬ್ಬಾರದೆ ಇರೇಗ ಅನ್ಸತ್ತೆ ಈ ಫಾರ್ ಎ ಕಾಮನ್ ಮ್ಯಾನ್ ಇರೇಗೆ ತೂನಾಗ ಮೂಜೆ ಇಟ್ಟು ಏರ್ ವೀಕೆಸ್ಟ್ ಅಂತ ತೋಜಿಂಡಿರಿಗೆ ಇರ್ಮಲೆಕನೆ ಕಾಮನ್ ಮ್ಯಾನ್ ಅದು ತೂಪುಣೊಂದ ನಂಗೆ ದೀಕ್ಷಾ ಕಮ್ಮಿಂದು
ಇದು ಎನ್ನಲೆ ಕೂಡ ಮೂವರಲ್ಲಿ ಎಡ್ಡೆ ಬಂತೀರು ದೀಕ್ಷನಲ್ಲ ಶ್ರುತಿ ಎಡ್ಡೆ ಆಯ್ತಾನೆ ಎನ್ನಲೆ ಕೂಡ ಕಂಪೇರ್ ಟು ಹೆಂಗೆ ಗುರು ಯಾಯ್ಸ್ ಹೆಂಗೆ ಮೂವರನೆಲ್ಲ ಒಂದು ಫಾಲ್ಟ್ ಉಂಟು ಇಜ್ಜಿಂದಿಜ್ಜಿ ಏನಲ್ಲೇ ಕೂಡಲ ಕರೆಕ್ಟಾಗಿ 3 ಜನ ವೀಕ್ ಉಪ್ಪುನು ಈ ಕಾಂಪಿಟಿಷನ್ ಇನ್ನಿತ ರೌಂಡ್ ಹೆಂಗೆ ಗೊತ್ತಿಜ್ಜಿ ಎಲ್ಲಿ ನೆಕ್ಸ್ಟಿಗೆ ಕೂಡ ಎಡ್ಡೆ ಬಂದ್ರೆ ಚಾನ್ಸ್ ಉಂಟು. ಫಾರ್ ಎಕ್ಸಾಂಪಲ್ ನಮ್ಮ ಅಮೀಶ್ ಪೊಯ್ ಸರ್ತಿಗೆ ಯಾದಜ್ಜಿ ಪೊಯ್ ಸರ್ತಿ ಪದ್ಯ ಎಲ್ಲ ಭಂಗ ಆಯ್ತಾನೆ ಬಟ್ ಈ ಸರ್ತಿ ಈ ವಾಸ್ ಬ್ಯಾಂಗ್ ಆನ್. ಸೊ ಪಂಡ್ರೆ ಅಪ್ಪಜಿ ಪ್ರತಿ ರೌಂಡ್ ಚೇಂಜ್ ಆವೊಂದುಂಡು. ಐ ಆಮ್ ಸಾರಿ ಬಟ್ ದೀಕ್ಷಾ ಯು ಆರ್ ಇನ್ ದ ಡೇಂಜರ್ ಝೋನ್. ಮೇಘಾ ಲಾಸ್ಟ್ ಟೈಮ್ ಆಲ್ಸೋ ಡೇಂಜರ್ ಝೋನ್ ಇತ್ತಾರೆ. ಇರುವೆರಡಲ್ಲ ಪಿಚ್ಚಿಂಗ್ ಪುರ ಉಂಡು. ಇವನ್ ಹರ್ ಸಿಂಗಿಂಗ್ ವಾಸ್ ಗುಡ್. ದೇರ್ ಶುಡ್ ಬಿ ಒನ್ ಎಡ್ಜ್ ಎಬಾವ್ ಒಂದು ಇತ್ತೆ ಬೇರೆ ತಕ್ಕಲು ಪದ್ಯ ಬಂದಾಗ ಪನ್ಪಿನ ಸ್ಟೈಲ್ ಡೆ ಹೊರಕ್ಕೆ ಅಟ್ಮಾಸ್ಫಿಯರ್ ವಿಲ್ ಚೇಂಜ್ ಅವು ಒಂಜಿ ಅವಾರ್ಡು. ಸೊ ಅಗೇನ್ ಮೇಘಾ you are staying for this round and Rajni will be in the danger zone. I wish you both all the best. Yakandre next danger zone inda ಮತ್ತೆ ಇಬ್ಬರನ್ನ ಒಳಗೆ ಕರಿತೀವಿ and I have got hope that you may come back. All the best again. So Megha, you are safe. ಅಂಚನೆ ರಜನಿ ಬೊಕ್ಕ ದೀಕ್ಷಾ ಖಂಡಿತವಾದ್ಲ ನಿಕಲೆಗ್ ಈ ಕಾಲ ಕುಡಲ ಎದುಕೊನೋಡು ಎಡ್ಡೆ ಮಲ್ತದ ಕೂಡ ಪದ ಪಂಡರನಾಡ ಕುಡರ ಈ ಡೇಂಜರ್ ಝೋನ್ ಅಂತಾದ ಪನ್ಪ ಏರ ಮೀರದ ಸುತ್ತುರ್ದು ಕುಡರ ಪಂತದ ಸುತ್ತುಗು ಬರ್ರೆಯಾವು ದೇವೇರೆ ನಿಕಲೆಗೆ ಎಡ್ಡೆ ಮಲ್ಪಡು ಅಂತ ಪನ್ನೊಂದು ಈ ಲೇಸಿಗೆ ಸಹಕಾರ ಕೊಡ್ತಿಂಚಿತ್ತಿನ ಮಾತಿರೆಗಳ ಸೊಲ್ಮೆನ್ ಸಂದಾಯ ತಮ್ಮಲ್ತಂದು ತೀರ್ಪುಗಾರರಿಗೆ ಪದಪನ್ಯ ಸಂಗೀತ ಕಲಾವಿದರಿಗೆ ಐದ ಒಟ್ಟುಗು ತೂಯಿಂಚಿತ್ತಿನ ಮಾತ ಬಂಧುಲೆಗಳ ಸೊಲ್ಮೆನ್ ಸಂದಾಯ ತಮ್ಮಲ್ತಂದು ಇನಿತೆಯ ಗೆಡ್ದಾಗ ತಂದುಲ್ಲ ಸೊಲ್ಮೆನ್